ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಾರ್ನಿಂಗ್ 6:30ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಯಲ್ಲಿ ವ್ಯಾಪಾರ ಇದ್ದರೆ ಅಥವಾ ಶಾಪ್ ಇದ್ದರೆ ಅವರು ಟೈಮ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಶಾಪೆಲ್ಲ ಓಪನ್ ಆಗಿದೆ ಫ್ರೆಂಡ್ಸ್. ಅವಾಗೇ ನಾವು ಎಲ್ಲ ಬೆಳಗಿನ ವರ್ಕೆಲ್ಲ ಮುಗಿದಿದೆ. ನಾನು ಇವಾಗ ಟೀ ಮಾಡ್ತಾ ಇದ್ದೀನಿ. ಹಾಲು ಎಮ್ಮೆಯಿಂದ ತೊಗೊಳ್ತೀವಿ ಫ್ರೆಂಡ್ಸ್. ಇಲ್ಲಿ ಎಮ್ಮೆ ಹಾಲು ಯೂಸ್ ಮಾಡೋದು ನಾವು. ನಾನು ಈಗ ಟೀ ಮಾಡಿಬಿಟ್ಟು ನನ್ನ ಮಗನಿಗೆ ಹಾಕ್ಬಿಟ್ಟು ನಾನು ಶಾಪಲ್ಲಿ ಹೋಗ್ತೀನಿ. ನಮ್ಮ ಹಸ್ಬೆಂಡ್ ಬಂದು ಅವರು ಸ್ನಾನ ಎಲ್ಲ ಮಾಡಿ ಟೀ ಕುಡಿತಾರೆ ಬಂದು. ನನ್ನ ಮಗ ಟೀ ಎಲ್ಲ ಕುಡಿದು ಬಿಟ್ಟು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ನಾನು 7:30ವರೆಗೂ ಶಾಪಲ್ಲೇ ಇದ್ದೀನಿ ಇನ್ನಾದ್ರೂ. ಮತ್ತು ನಾನು ನಮ್ಮ ಹಸ್ಬೆಂಡ್ ಟೀ ಎಲ್ಲ ಕುಡಿದ್ಬಿಟ್ಟು ಅವರು ಮತ್ತೆ ಶಾಪಲ್ಲಿ ಬಂದ ತಕ್ಷಣ ನಾನು ಮತ್ತೆ ಮನೆಯಲ್ಲಿ ಹೋಗ್ತೀನಿ. ಮನೆಯಲ್ಲಿ ಹೋಗಿ ನಾನು ಟೀ ಕುಡಿದು ಮತ್ತು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಟಿಫಿನ್ಗೆ ಒಂದು ಸೈಡು ರೆಡಿ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನಾನಿವತ್ತು ಟಿಫಿನ್ಗೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನಾನಿವತ್ತು ಟಿಫಿನ್ಗೆ ಇಡ್ಲಿ, ಸಾಂಬಾರು ಮತ್ತು ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್. ಮಾಡಿ ಎಲ್ಲ ರೆಡಿ ಮಾಡಿಟ್ಟು ನಾನು ಶಾಪಲ್ಲಿ ಹೋಗ್ತೀನಿ. ನಮ್ಮ ಹಸ್ಬೆಂಡ್ ಬಂದು ಟಿಫಿನ್ ಮಾಡ್ತಾರೆ. ಪ್ರಜ್ಜು ಮತ್ತು ನಮ್ಮ ಹಸ್ಬೆಂಡ್ ಫಸ್ಟು ಟಿಫಿನ್ ಮಾಡ್ತಾರೆ ಫ್ರೆಂಡ್ಸ್. ಅಷ್ಟುವರೆಗೂ ನಾನು ಶಾಪಲ್ಲೇ ಇರ್ತೀನಿ. ಶಾಪಲ್ಲಿ 10 o'clockಗೆಲ್ಲ ನಮ್ಮ ಸ್ಕೂಲ್ ಹತ್ರನೇ ಇದೆ ಫ್ರೆಂಡ್ಸ್ ನಮ್ಮ ಶಾಪು. ಸ್ಕೂಲ್ ಹುಡುಗರು ಇಲ್ಲಿ ನೋಡ್ರಿ ಇವಾಗ ಪ್ರಜ್ಜೆಂದು ಊಟ ಟಿಫಿನ್ ಎಲ್ಲ ಮಾಡಿಬಿಟ್ಟು ಅವನು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಅವ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದು ನಾನು ಮಧ್ಯಾಹ್ನ ಇವಾಗ ರೈಸ್ ಮತ್ತು ಬ್ರಿಂಜಾಲ್ ಕರಿ ಮಾಡಿದ್ದೀನಿ ಫ್ರೆಂಡ್ಸ್. ಬಟ್ಟೆ ಎಲ್ಲ ವಾಶ್ ಮಾಡೋದಾಯಿತು. ನಾನು 12:30ಗೆಲ್ಲ ಬಟ್ಟೆ ವಾಶ್ ಮಾಡ್ತೀನಿ ಫ್ರೆಂಡ್ಸ್. ಅವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನಮ್ಮ ಹಸ್ಬೆಂಡ್ ಏನಾದರೂ ಅಂಗಡಿಗೆ ಏನಾದರೂ ತರೋದಿದ್ದರೆ ಮಾತ್ರ ನಾನು ಶಾಪಲ್ಲಿ ಹೋಗ್ತೀನಿ, ಇಲ್ಲಾಂದರೆ ಅವರು ಮ್ಯಾನೇಜ್ ಮಾಡ್ಕೊತಾರೆ. ಇದು ಮಧ್ಯಾಹ್ನ ಪ್ರಜ್ವಲ್ ಊಟ ಮಾಡ್ತಿದ್ದಾನೆ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 2:30 ಆಗಿದೆ. ಮಧ್ಯಾಹ್ನ ಸ್ವೀಟ್ಸ್ ಗಾಡಿ ಬಂದಿತ್ತು ಫ್ರೆಂಡ್ಸ್. ಸ್ವೀಟ್ ವ್ಯಾನಲ್ಲಿ ನಾವು ಸ್ವೀಟ್ ತೊಗೊತಾ ಇದ್ದೀವಿ. ಆಫ್ಟರ್ನೂನ್ 3 o'clock ಆಗಿರ್ಬೋದು. ಸ್ವೀಟ್ಸ್ ಎಲ್ಲ ತೊಗೊಂಡು ಜೋಡಿಸಿದ್ದಾಯಿತು. ಆಮೇಲೆ ಊಟ ಮಾಡಿದ್ವಿ. ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಈವ್ನಿಂಗ್ ಎಲ್ಲ ಅಲ್ಲೇ ಕಳೆದೋಯ್ತು ನಮಗೆ. ಇದು ಈವ್ನಿಂಗ್ ಪ್ರಜ್ವಲ್ ದೀಪ ಹಾಕ್ತಿದ್ದಾನೆ ಫ್ರೆಂಡ್ಸ್. ನಾನು ಮನೆಯಲ್ಲಿದ್ದೀನಿ, ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡು ಶಾಪಲ್ಲಿದ್ದಾರೆ. ಅಂಗಡಿ ಅಂದರೆ ಸುಮ್ಮನೆ ಎಲ್ಲ ಫ್ರೆಂಡ್ಸ್. ಫುಲ್ ರಶ್ ಇರುವಾಗ ಫುಲ್ ಊಟ ಮಾಡೋಕ್ಕೂ ನಮಗೆ ಟೈಮ್ ಸಿಗಲ್ಲ. ಮಾರ್ನಿಂಗ್ ಟು ಸಾಯಂಕಾಲ ನೈಟ್ವರೆಗೂ ನಾವು ಪೇಷನ್ಸಿಂದ ವರ್ಕ್ ಮಾಡಬೇಕಾಗುತ್ತೆ ಮನೆಯಲ್ಲಿ ಮತ್ತು ಶಾಪಲ್ಲಿ. ಯಾವ ಥರ ನಾವು ಟೈಮ್ ಮ್ಯಾನೇಜ್ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಶಾಪ್ ಕ್ಲೋಸ್ ಮಾಡೋದು 8:30 ಅಥವಾ 9 o'clockಗೆ ಶಾಪ್ ಕ್ಲೋಸ್ ಮಾಡ್ತೀವಿ ಫ್ರೆಂಡ್ಸ್. ಅಲ್ಲಿವರೆಗೂ ಮಾರ್ನಿಂಗ್ 5 o'clockದಿಂದ ಹಿಡಿದು 9:30ವರೆಗೂ ನಾವು ಫುಲ್ ಬ್ಯುಸಿನೇ ಇರ್ತೀವಿ. ಓಕೆ ಫ್ರೆಂಡ್ಸ್, ಇಷ್ಟೇ ಮಾರ್ನಿಂಗ್ ಟು ಈವ್ನಿಂಗ್ ರೋಟೀನ್ ತೋರಿಸಿದ್ದೀನಿ. ನಿಮಗೆ ಯಾವುದಾದ್ರೂ ಶಾಪ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.